ಉಡುಪಿಯ ಕ್ರಿಶ್ಚಿಯನ್ ಆಂಗ್ಲ ಮಾಧ್ಯಮ ಶಾಲೆಯ 1ನೇ ತರಗತಿಯಲ್ಲಿ ಕಲಿಯುತ್ತಿರುವ ಅದಿಲ್ ಥಾಮಸ್ ಎಂಬ ಮಗು ರಕ್ತದ ಕ್ಯಾನ್ಸರ್ನಿಂದ ಬಳಲುತ್ತಿದೆ. ಮಾನವೀಯ ನೆಲೆಯಲ್ಲಿ ಇಡೀ ಶಾಲೆಯ ಅಧ್ಯಾಪಕ ವೃಂದ, ಆಡಳಿತ ಮಂಡಳಿ, ಪೋಷಕರು, ಮುಖ್ಯೋಪಾಧ್ಯಾಯರು, ಶಾಲಾಭಿಮಾನಿಗಳು ಮಗುವಿನ ಹೆತ್ತವರ ಬೆಂಬಲಕ್ಕೆ ನಿಂತಿದ್ದಾರೆ. ಈಗಾಗಲೇ ಮಗುವಿನ ಆರೋಗ್ಯಕ್ಕಾಗಿ ಎಲ್ಲ ಪೋಷಕರು ಸಹಾಯಧನವನ್ನ ನೀಡಿದ್ದು, ಇದರ ಜೊತೆಗೆ ಶಾಲೆಯ ಸಿಬ್ಬಂದಿಗಳು, ಅಧ್ಯಾಪಕ ವೃಂದ, ಶಾಲಾ ಸಂಚಾಲಕರು, ಆಡಳಿತ ಮಂಡಳಿ, ಶಾಲೆಯ ಅಭಿಮಾನಿಗಳು, ಮುಖ್ಯೋಪಾಧ್ಯಾಯರು ವೈಯಕ್ತಿಕ ನೆಲೆಯಲ್ಲೂ ಸಹಾಯಧನವನ್ನ ಮಾಡಿದ್ದು, ಒಟ್ಟು 1,89,751 ರೂಪಾಯಿ ಸಂಗ್ರಹವಾಗಿದೆ. ಮೊದಲ ಹಂತದಲ್ಲಿ 65,000 ರೂಪಾಯಿ ಮಗುವಿನ ಕುಟುಂಬಕ್ಕೆ ನೀಡಲಾಗಿದ್ದು, ಇಂದು ಮತ್ತೆ ಉಳಿದ ಸುಮಾರು 1,24,751 ರೂಪಾಯಿ ಹಣವನ್ನ ಶಾಲೆಯಲ್ಲಿ ಮಗುವಿನ ಮಾವ ರೋಷನ್ ಮೂಲಕ ಹೆತ್ತವರಿಗೆ ಹಸ್ತಾಂತರಿಸಲಾಯಿತು. ಶಾಲಾ ಮುಖ್ಯೋಪಾಧ್ಯಾಯಿನಿ ಹೆಲೆನ್ ವಿ ಸಾಲಿನ್ಸ್ ಈ ಮೊತ್ತವನ್ನ ಹಸ್ತಾಂತರಿಸಿದ್ರು. ಈ ಸಂದರ್ಭ ಪಿಟಿಎ ಅಧ್ಯಕ್ಷರು, ಪದಾಧಿಕಾರಿಗಳು, ಶಾಲಾ ಶಿಕ್ಷಕರು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಅದಿಲ್ ಥಾಮಸ್ ಕುಂದಾಪುರದ ಜಡ್ಕಲ್ ನಿವಾಸಿಗಳಾದ ಅನಿಲ್ ಥಾಮಸ್ ಹಾಗೂ ಲಿಂಟಾ ಅನಿಲ್ ಅವರ ಪುತ್ರನಾಗಿದ್ದು, ಉಡುಪಿಯಲ್ಲಿ ವಾಸವಾಗಿದ್ದಾರೆ. ಅದಿಲ್ಗೆ ಕಳೆದ 1 ತಿಂಗಳಿಂದ ಚಿಕಿತ್ಸೆ ನಡೆಯುತ್ತಿದೆ. ದಾನಿಗಳಿಂದ ಹೆಚ್ಚಿನ ನೆರವು ನಿರೀಕ್ಷಿಸುತ್ತಿದ್ದಾರೆ. ದಾನಿಗಳು ಈ ಮಗುವಿಗೆ ಸಹಾಯವನ್ನ ಈ ಕೆಳಗಿನ ವಿಳಾಸಕ್ಕೆ ತಲುಪಿಸಬಹುದು. ಅನಿಲ್ ಥೋಮಸ್, ಕರ್ನಾಟಕ ಬ್ಯಾಂಕ್, ಕುಂದಾಪುರ, ಖಾತೆ ಸಂಖ್ಯೆ 1425001023570101, ಐಎಫ್ಸಿ ಕೋಡ್ KARB 00000140, ದೂರವಾಣಿ ಸಂಖ್ಯೆ 9449292640, 8088306528. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.